Hi friends, welcome to Madhura Kannada Kaliyona channel. Today's class we shall learn numbers from 1 to 50 in Kannada. So before that, if anyone is new to my channel, please subscribe and hit the bell icon to get notification of more learning videos. Lesson 3, Numbers. 1 ಒಂದು ಒಂದು 2 ಎರಡು ಎರಡು 3 ಮೂರು ಮೂರು 4 ನಾಲ್ಕು ನಾಲ್ಕು 5 ಐದು ಐದು 6 ಆರು ಆರು 7 ಏಳು ಏಳು 8 ಎಂಟು ಎಂಟು 9 ಒಂಬತ್ತು ಒಂಬತ್ತು 10 ಹತ್ತು ಹತ್ತು 11 ಹನ್ನೊಂದು ಹನ್ನೊಂದು 12 ಹನ್ನೆರಡು ಹನ್ನೆರಡು 13 ಹದಿಮೂರು ಹದಿಮೂರು 14 ಹದಿನಾಲ್ಕು ಹದಿನಾಲ್ಕು 15 ಹದಿನೈದು ಹದಿನೈದು 16 ಹದಿನಾರು ಹದಿನಾರು 17 ಹದಿನೇಳು ಹದಿನೇಳು 18 ಹದಿನೆಂಟು ಹದಿನೆಂಟು 19 ಹತ್ತೊಂಬತ್ತು ಹತ್ತೊಂಬತ್ತು 20 ಇಪ್ಪತ್ತು ಇಪ್ಪತ್ತು 21 ಇಪ್ಪತ್ತೊಂದು ಇಪ್ಪತ್ತೊಂದು 22 ಇಪ್ಪತ್ತೆರಡು ಇಪ್ಪತ್ತೆರಡು 23 ಇಪ್ಪತ್ತ್ಮೂರು ಇಪ್ಪತ್ತ್ಮೂರು 24 ಇಪ್ಪತ್ತ್ನಾಲ್ಕು ಇಪ್ಪತ್ತ್ನಾಲ್ಕು 25 ಇಪ್ಪತ್ತೈದು ಇಪ್ಪತ್ತೈದು 26 ಇಪ್ಪತ್ತಾರು ಇಪ್ಪತ್ತಾರು 27 ಇಪ್ಪತ್ತೇಳು ಇಪ್ಪತ್ತೇಳು 28 ಇಪ್ಪತ್ತೆಂಟು ಇಪ್ಪತ್ತೆಂಟು 29 ಇಪ್ಪತ್ತೊಂಬತ್ತು ಇಪ್ಪತ್ತೊಂಬತ್ತು 30 ಮೂವತ್ತು ಮೂವತ್ತು 31 ಮೂವತ್ತೊಂದು ಮೂವತ್ತೊಂದು 32 ಮೂವತ್ತೆರಡು ಮೂವತ್ತೆರಡು 33 ಮೂವತ್ತ್ಮೂರು ಮೂವತ್ತ್ಮೂರು 34 ಮೂವತ್ತ್ನಾಲ್ಕು ಮೂವತ್ತ್ನಾಲ್ಕು 35 ಮೂವತ್ತೈದು ಮೂವತ್ತೈದು 36 ಮೂವತ್ತಾರು ಮೂವತ್ತಾರು 37 ಮೂವತ್ತೇಳು ಮೂವತ್ತೇಳು 38 ಮೂವತ್ತೆಂಟು ಮೂವತ್ತೆಂಟು 39 ಮೂವತ್ತೊಂಬತ್ತು ಮೂವತ್ತೊಂಬತ್ತು 40 ನಲವತ್ತು ನಲವತ್ತು 41 ನಲವತ್ತೊಂದು ನಲವತ್ತೊಂದು 42 ನಲವತ್ತೆರಡು ನಲವತ್ತೆರಡು 43 ನಲವತ್ತ್ಮೂರು ನಲವತ್ತ್ಮೂರು 44 ನಲವತ್ತ್ನಾಲ್ಕು ನಲವತ್ತ್ನಾಲ್ಕು 45 ನಲವತ್ತೈದು ನಲವತ್ತೈದು 46 ನಲವತ್ತಾರು ನಲವತ್ತಾರು 47 ನಲವತ್ತೇಳು ನಲವತ್ತೇಳು 48 ನಲವತ್ತೆಂಟು ನಲವತ್ತೆಂಟು 49 ನಲವತ್ತೊಂಬತ್ತು ನಲವತ್ತೊಂಬತ್ತು 50 ಐವತ್ತು ಐವತ್ತು. So friends, this much is enough for today. I hope you have enjoyed learning numbers in Kannada. Let us learn more in our next videos. Until then, thank you and bye-bye.